ಮೂಕಾಂಬಿಕಾ ದೇವಿಗೆ ಸಮರ್ಪಿಸಲಾದ ಕೊಲ್ಲೂರಿನ ಮೂಕಾಂಬಿಕಾ ದೇವಿ ದೇವಸ್ಥಾನವು ಭಾರತದ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿನ ಜನರಿಗೆ ಸಂಬಂಧಿಸಿದಂತಿರುವ ಅತ್ಯಂತ ಪ್ರಸಿದ್ಧವಾದ ಪೂಜಾ ಸ್ಥಳಗಳ ಪೈಕಿ ಒಂದೆನಿಸಿದೆ. ಸೌಪರ್ಣಿಕ ನದಿಯ ದಂಡೆಗಳು ಮತ್ತು ಸೊಂಪಾಗಿ ರಸಭರಿತವಾಗಿರುವ ಹಸಿರು ಹುಲ್ಲಿನಿಂದಾವೃತವಾದ ಕೊಡಚಾದ್ರಿ ಬೆಟ್ಟದಿಂದ ಸಾದರಪಡಿಸಲ್ಪಟ್ಟಿರುವ ಚಿತ್ರ ಸದೃಶ ಪರಿಸರದಲ್ಲಿ ಮಂಗಳೂರಿನಿಂದ 147 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ನೆಲೆಗೊಂಡಿರುವ ಈ ದೇವಸ್ಥಾನ ಪ್ರತಿ ವರ್ಷವೂ ಲಕ್ಷಗಟ್ಟಲೆ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತದೆ. ಪೂಜ್ಯ ಭಾವನೆಯಿಂದ ಕಾಣಲ್ಪಡುವ ಹಿಂದೂ ಸಂತ ಮತ್ತು ವೈದಿಕ ವಿದ್ವಾಂಸ ಆದಿಶಂಕರರೊಂದಿಗೆ ಈ ದೇವಸ್ಥಾನವು ಸಂಬಂಧವನ್ನು ಹೊಂದಿರುವ ಕ್ಷೇತ್ರವಾಗಿರುವುದರಿಂದ ಭಕ್ತ ಸಮುದಾಯಕ್ಕೆ ಸಂಬಂಧಿಸಿದಂತೆ ಇದು ಅಗಾಧವಾದ ಪ್ರಸ್ತುತತೆಯನ್ನು ಹೊಂದಿದೆ. ಮೂಕಾಂಬಿಕಾ ದೇವಿಯ ದೇವಸ್ಥಾನವೊಂದನ್ನು ಸ್ಥಾಪಿಸುವ ಪರಿಕಲ್ಪನೆಯನ್ನು ಆದಿಶಂಕರರು ಗ್ರಹಿಸಿದರು ಮತ್ತು ಸುಮಾರು 1200 ವರ್ಷಗಳಷ್ಟು ಹಿಂದೆಯೇ ದೇವಸ್ಥಾನದಲ್ಲಿ ದೇವತೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ಮೂಕಾಂಬಿಕಾ ದೇವತೆಯು ಶಕ್ತಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿಯ ಒಂದು ಆವಿರ್ಭವಿಸುವಿಕೆ ಅಥವಾ ಅವತಾರ ಎಂಬುದಾಗಿ ಪರಿಗಣಿಸಲ್ಪಟ್ಟಿರುವುದರಿಂದ ಮೂಕಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಜನರು ಅತೀವವಾದ ನಂಬಿಕೆಯನ್ನು ಇರಿಸಿಕೊಂಡಿದ್ದಾರೆ. ವಾಸ್ತವವಾಗಿ ಹೇಳಬೇಕೆಂದರೆ ಮೂಕಾಂಬಿಕಾ ದೇವಿಯ ದೇವಸ್ಥಾನವು ಕರ್ನಾಟಕದಲ್ಲಿನ ಸಪ್ತ ಮುಕ್ತಿ ಸ್ಥಳ ತೀರ್ಥಯಾತ್ರಾ ತಾಣಗಳ ಪೈಕಿ ಒಂದೆನಿಸಿದೆ. ಆ ತಾಣಗಳೆಂದರೆ ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕುಂಬಾಶಿ, ಕೋಟೇಶ್ವರ, ಶಂಕರನಾರಾಯಣ ಮತ್ತು ಗೋಕರ್ಣ. ನಾನರಿಯೇ ನಿನ್ನ ಮಾಯೆ ತಾಯೇ ಕೊಲ್ಲೂರಪುರ ನೆಲೆಯೇ, ನಾನರಿಯೇ ನಿನ್ನ ಮಾಯೆ ತಾಯೇ ಕೊಲ್ಲೂರಪುರ ನಿಲಯೇ, ತಾಯೇ ಮೂಕಾಂಬೆ ಮಹನೀಯೇ.
ನೀಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಭಾರತ ದೇಶದಲ್ಲಿ ಹಲವು ಸ್ವರೂಪದ ಲಿಂಗಗಳು ಉದ್ಭವ ಆಗಿರ್ತದೆ. ಹಾಗೆ ಈಗ ತಮಿಳುನಾಡಿಗೆ ಹೋದರೆ ಅಲ್ಲಿ ಪಂಚತತ್ವಗಳ ಲಿಂಗ, ಪೃಥ್ವಿ ಅಪೋ ತೇಜ ವಾಯು ಆಕಾಶ, ಹೀಗೆ ಪಂಚತತ್ವಗಳ ಲಿಂಗ ತಮಿಳುನಾಡು ಪ್ರದೇಶದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಹಾಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಆತ್ಮಲಿಂಗ ಇದೆ. ಹಾಗೆ ಕೊಲ್ಲೂರಿನಲ್ಲಿ ಮಿಥುನಲಿಂಗ, ಇದು ತಾಪಸ ಮನ್ವಂತರದಲ್ಲಿ ಉದ್ಭವವಾದ್ದು. ತಾಪಸ ಮನ್ವಂತರದಲ್ಲಿ ಕಮ್ಮಾಸುರನೆನ್ನುವ ರಾಕ್ಷಸನನ್ನು ದೇವಿ ಮೂಕಾಸುರನನ್ನಾಗಿ ಮಾಡಿ ಅವನನ್ನು ವಾಪಸ್ ಮಾತಾಡಿಸಿ ಮೂಕತ್ವ ಜನನಾಥ್ ಮೂಕಾಂಬೇತಿ ಪ್ರಶಸ್ಯತೆ ಅಂಥೇಳಿ ಮೂಕನನ್ನು ಮಾತಾಡಿಸಿ ಮೂಕಾಸುರನ್ನು ಕೊಂದು ದೇವಿ ಈ ಜ್ಯೋತಿರ್ಮಯ ಮಿಥುನಲಿಂಗದಲ್ಲಿ ಅಂತರ್ಧಾನಲಾಗಿದ್ದಾಳೆ. ನಿತ್ಯ ಉತ್ಸವ ಆಗ್ತದೆ, ನಿತ್ಯೋತ್ಸವ, ಹಾಗೆ ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಷಾಣ್ಮಾಸೋತ್ಸವ, ಸಾಂವತ್ಸರಿಕೋತ್ಸವ ಅಂಥೇಳಿ ಈ ರೀತಿ ಉತ್ಸವಗಳು ಇಲ್ಲಿ ನಡೀತಾ ಇರ್ತದೆ. ಈಗ ಪ್ರಸಕ್ತ ನವರಾತ್ರಿ ಉತ್ಸವ ಅಂದರೆ ಷಾಣ್ಮಾಸೋತ್ಸವ ಇದೆ ಇಲ್ಲಿ, ಅದು ಇಲ್ಲಿ ಆರಂಭ ಆಗಿದೆ ಇವತ್ತಿನಿಂದ. ಅದು ಬೆಳಗಿನಿಂದ ದೇವಸ್ಥಾನದಲ್ಲಿ 4 ಗಂಟೆಗೆ ಬಾಗಿಲು ತೆಗೆದಿದ್ದಾರೆ. ಹಾಗೆ ನಾಂದಿ ಪುಣ್ಯಾಹ, ಮೃತ್ಸಂಗ್ರಹಣ, ಅಂಕುರ ಬೀಜವಾಪನ, ಅದೇ ರೀತಿಯಲ್ಲಿ ಋತುಗ್ವರಣ ಎಲ್ಲ ಆಗಿ ಮಧ್ಯಾಹ್ನ ಕಲಶ ಸ್ಥಾಪನೆ, ಶತರುದ್ರಾಭಿಷೇಕ, ಹಾಗೆ ವಿಶೇಷ ಪೂಜೆಗಳೆಲ್ಲ ನಡೆದು ಸಂಜೆ ಪ್ರದೋಷ ಪೂಜೆ, ಹಾಗೆ ನವರಾತ್ರಿ ಪೂಜೆ, ಸುವಾಸಿನಿ ಪೂಜೆ, ಹಾಗೆ ಉತ್ಸವ ಆಗಿ ರಾತ್ರಿ ಕಷಾಯ ಮಂಗಳಾರತಿ ಅಂತ ಕಷಾಯ ತೀರ್ಥ ನೈವೇದ್ಯ ಆಗಿ ಕವಾಟ ಬಂಧನವನ್ನು ಮಾಡ್ತಾರೆ. ಹೀಗೆ ನವಮಿವರೆಗೆ ಇದೇ ರೀತಿ ಪೂಜೆಗಳಾಗಿ ನವಮಿ ದಿವಸ ಚಂಡಿಕಾ ಹೋಮ, ಹಾಗೆ ಮಹಾರಥೋತ್ಸವ ಇದಾಗಿ ರಾತ್ರಿ ಪೂರ್ಣಕುಂಭಾಭಿಷೇಕ ಆಗಿ ನವರಾತ್ರಿ ಉತ್ಸವವು ಮುಗಿತಾ ಇರ್ತದೆ. ಹಾಗೆ ದಶಮಿ ದಿವಸ ವಿಜಯೋತ್ಸವ, ನಮಾನ್ನಪ್ರಾಶನ, ವಿದ್ಯಾರಂಭ ಇತ್ಯಾದಿಗಳು ದಶಮಿ ದಿವಸ ನಡೆದು ನವರಾತ್ರಿ ಉತ್ಸವ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಕೊಡಚಾದ್ರಿ ಶಿಖರದ ತಪ್ಪಲು ಪ್ರದೇಶದಲ್ಲಿ ಮೂಕಾಂಬಿಕಾ ದೇವಿಯ ದೇವಸ್ಥಾನವು ನೆಲೆಗೊಂಡಿದೆ. ಕೊಡಚಾದ್ರಿ ಬೆಟ್ಟ ಸಾಲುಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿವೆ. ಇದರಲ್ಲಿ ಕೊಡಚಾದ್ರಿ ಬೆಟ್ಟದ ಎತ್ತರ ಸಮುದ್ರ ಮಟ್ಟದಿಂದ 1343 ಮೀಟರ್ಗಳಷ್ಟಿವೆ. ಕೊಡಚಾದ್ರಿ ಬೆಟ್ಟವು ಪ್ರಸಿದ್ಧ ಯಾತ್ರಾ ಸ್ಥಳವಾದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹಿನ್ನೆಲೆಯಲ್ಲಿ ಇದ್ದು, ಪ್ರಕೃತಿ ಪ್ರಿಯರಿಗೆ ಹಾಗೂ ಚಾರಣಿಗರಿಗೆ ಹೇಳಿ ಮಾಡಿಸಿದ ಜಾಗ. ಕೊಡಚಾದ್ರಿ ಬೆಟ್ಟ ಸಾಲುಗಳು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತದೆ. ಕೊಡಚಾದ್ರಿ ಬೆಟ್ಟದ ಮೇಲೆ ಸರ್ವಜ್ಞ ಪೀಠವೆಂಬ ಒಂದು ಸಣ್ಣ ದೇವಾಲಯವಿದೆ. ಈ ಜಾಗದಲ್ಲಿ ಭಗವಾನ್ ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ್ದರು ಎಂದು ಪ್ರತೀತಿ ಇದೆ. ಸರ್ವಜ್ಞ ಪೀಠಕ್ಕಿಂತ 2 ಕಿಲೋಮೀಟರ್ ಮೊದಲು ಮೂಲ ಮೂಕಾಂಬಿಕಾ ದೇವಸ್ಥಾನವಿದೆ.
ಸರ್ವಜ್ಞ ಪೀಠದಿಂದ ಮುಂದಕ್ಕೆ ಕಡಿದಾದ ಬೆಟ್ಟವನ್ನ ಇಳಿದರೆ ಚಿತ್ರಮೂಲ ಎಂಬ ಸ್ಥಳ ತಲುಪಬಹುದು. ಇದು ಸೌಪರ್ಣಿಕ ನದಿಯ ಉಗಮ ಸ್ಥಾನವಾಗಿದೆ. ಈ ಜಾಗವು ಹಲವಾರು ಜಾತಿಯ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಕೊಡಚಾದ್ರಿ ಬೆಟ್ಟವು ದಟ್ಟವಾದ ಅರಣ್ಯ ಹಾಗೂ ಶೂಲ ಕಾಡುಗಳಿಂದ ಆವೃತವಾಗಿದೆ. 20ನೆಯ ಶತಮಾನದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಕವಾಗಿ ಸುತ್ತಾಡಿದ ಲೇಖಕ ಮತ್ತು ಪರಿಸರ ಪ್ರೇಮಿ ಡಾಕ್ಟರ್ ಶಿವರಾಮ ಕಾರಂತರು ಒಂದೆಡೆ ಇದನ್ನು ದಾಖಲಿಸಿದ್ದಾರೆ. ಸಹ್ಯಾದ್ರಿಯ ಈ ಭಾಗದಲ್ಲಿ ಮೇಲೆದ್ದಿರುವ 3 ಪರ್ವತ ಶಿಖರಗಳನ್ನು ಕಾಲ್ನಡಿಗೆಯಲ್ಲಿ ಏರಿದ ಡಾಕ್ಟರ್ ಕಾರಂತರ ಪ್ರಕಾರ ಕುದುರೆಮುಖ ಶಿಖರವು ಅತ್ಯಂತ ದೂರದ ಚಾರಣ, ಕುಮಾರ ಪರ್ವತವು ತುಂಬಾ ಕಠಿಣವೆನಿಸುವ ದಾರಿ ಮತ್ತು ಕೊಡಚಾದ್ರಿಯು ಇವೆಲ್ಲಕ್ಕಿಂತಲೂ ಚಂದದ ತಾಣ ಎಂದು ಬಣ್ಣಿಸಿದ್ದಾರೆ. ಕೊಡಚಾದ್ರಿಗೆ ಪುರಾತನ ಕಾಲದಿಂದಲೂ ಜನರು ಯಾತ್ರೆ ಹೋಗುತ್ತಿದ್ದರು. ಇಲ್ಲಿಗೆ ಸಮೀಪದ ನಗರ ಹತ್ತಿರದ ನೀಲಸಕಲ್ಲು ಎಂಬಲ್ಲಿ ನವಶಿಲಾಯುಗದ ಕಾಲದ ನಿಲುಗಲ್ಲುಗಳ ಸಾಲುಗಳನ್ನು ಗಮನಿಸಿದರೆ ಈ ಸುತ್ತಲಿನ ಪ್ರದೇಶದಲ್ಲಿ ಕನಿಷ್ಠ 3000 ವರ್ಷಗಳಿಂದ ಜನವಸತಿ ಇರಬೇಕು ಎನಿಸುತ್ತದೆ. ಕೊಡಚಾದ್ರಿಯಲ್ಲಿ ಪುರಾತನ ಜನವಸತಿ ಇದ್ದ ಕುರುಹು ಇನ್ನೂ ಪತ್ತೆಯಾಗಿಲ್ಲವಾದರೂ ಕ್ರಿಸ್ತಶಕ 7ನೆಯ ಶತಮಾನದಲ್ಲಿ ಶಂಕರಾಚಾರ್ಯರು ಕೊಡಚಾದ್ರಿಗೆ ಭೇಟಿ ಕೊಟ್ಟಿದ್ದರು ಎನ್ನಲಾಗಿದೆ. ಇಲ್ಲಿದ್ದ ಮೂಲ ಮೂಕಾಂಬಿಕೆಯನ್ನು ಪರ್ವತದ ತಳದಲ್ಲಿರುವ ಕೊಲ್ಲೂರಿನಲ್ಲಿ ಪ್ರತಿಷ್ಠೆ ಮಾಡಿದರು ಎಂದು ಕೊಲ್ಲೂರಿನ ಸ್ಥಳ ಪುರಾಣ ಹೇಳುತ್ತದೆ. ಮೂಕಾಂಬಿಕೆಯನ್ನು ಪರ್ವತದ ತಳದಲ್ಲಿರುವ ಕೊಲ್ಲೂರಿನಲ್ಲಿ ಪ್ರತಿಷ್ಠೆ ಮಾಡಿದರು ಎಂದು ಕೊಲ್ಲೂರಿನ ಸ್ಥಳ ಪುರಾಣ ಹೇಳುತ್ತದೆ. ಸ್ವೀಕರಿಸು ಪುಷ್ಪಾರ್ಚನೆ
ಶಿವ ಮತ್ತು ಶಕ್ತಿ ಈ ಇಬ್ಬರನ್ನು ಸಂಯೋಜಿಸಿರುವ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಈ ದೇವತೆಯು ಕಂಡುಬರುತ್ತಾಳೆ. ಶ್ರೀಚಕ್ರದ ಮೇಲೆ ಸ್ಥಾಪಿಸಲಾಗಿರುವ ದೇವತೆಯ ಪಂಚಲೋಹದ ವಿಗ್ರಹವನ್ನು ಆದಿ ಶಂಕರಾಚಾರ್ಯರು ಈ ಸ್ಥಳಕ್ಕೆ ತಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ದೇವತೆಯ ಮೂಲ ಸ್ಥಳವು ಕೊಡಚಾದ್ರಿ ಶಿಖರದ ತುದಿಯ ಮೇಲಿದೆ ಎಂಬುದಾಗಿಯೂ ಮತ್ತು ಕೊಡಚಾದ್ರಿಯನ್ನು ಸಂಪೂರ್ಣವಾಗಿ ಚಾರಣ ಮಾಡಿಕೊಂಡು ಮೂಲ ಸ್ಥಳವನ್ನು ತಲುಪುವುದು ಸಾಮಾನ್ಯ ಜನರಿಗೆ ಅತ್ಯಂತ ಕಷ್ಟಕರವಾಗಿದ್ದುದರಿಂದ ಶಂಕರಾಚಾರ್ಯರು ದೇವಸ್ಥಾನವನ್ನು ಕೊಲ್ಲೂರಿನಲ್ಲಿ ಪುನರ್ ಸ್ಥಾಪಿಸಿದರು ಎಂಬುದಾಗಿಯೂ ನಂಬಲಾಗಿದೆ. ಸ್ಪಂದನ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಗೆ ಸಂಬಂಧಪಟ್ಟಾಗೆ ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವಿಶೇಷ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ವಿಶೇಷ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ್ದೀವಿ, ಆಮೇಲೆ ವಿಶೇಷ ವೈದ್ಯಕೀಯ ಸೌಲಭ್ಯ ಕಲ್ಪಿಸಿದ್ದೀವಿ. ಆದ್ದರಿಂದ ಎಷ್ಟೇ ಜನ ಯಾತ್ರಿಕರು ಬಂದರೂ ಅವ್ರಿಗೆ ಎಲ್ಲ ರೀತಿ ಸೌಲಭ್ಯ ಕೊಡಲಿಕ್ಕೂ ಸಿದ್ಧರಿದ್ದೇವೆ. ಯಾತ್ರಿಕರು ಧೈರ್ಯವಾಗಿ ಅಥವಾ ಸಂತೋಷದಿಂದ ಬಂದು ದೇವಿ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರಿಕೊಳ್ತೇನೆ. ಕರ್ನಾಟಕದಲ್ಲಿನ ಪರಶುರಾಮ ಕ್ಷೇತ್ರದ ಸಪ್ತ ಮುಕ್ತಿ ಸ್ಥಳದ ತೀರ್ಥಯಾತ್ರಾ ತಾಣಗಳ ಪೈಕಿ ಒಂದೆಂಬುದಾಗಿ ಕೊಲ್ಲೂರು ಪರಿಗಣಿಸಲ್ಪಟ್ಟಿದೆ. ಆ ತಾಣಗಳೆಂದರೆ ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕುಂಬಾಶಿ, ಕೋಟೇಶ್ವರ, ಶಂಕರನಾರಾಯಣ ಮತ್ತು ಗೋಕರ್ಣ. ಸುಕೃತಿಯೂ ನೀನೆ
ಸಿರಿಯೂರ ನೋಡುವ ನೋಡುವ ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ. ಮೂಕಾಂಬಿಕಾ ದೇವಿಯ ಪವಿತ್ರ ಸ್ಥಳದಲ್ಲಿ ಹರಿಯುವ 2 ನದಿಗಳಾದ ಅಗ್ನಿತೀರ್ಥ ಮತ್ತು ಸೌಪರ್ಣಿಕಾ ಕೊಡಚಾದ್ರಿ ಬೆಟ್ಟಗಳಿಂದ ಉದ್ಭವವಾಗುತ್ತದೆ. ತಂಪಾದ ನೀರಿನ ಪುಟ್ಟ ಚಿಲುಮೆಯು ಕಾಲಭೈರವ ಮತ್ತು ಉಮಾಮಹೇಶ್ವರ ದೇವಸ್ಥಾನಗಳ ನಡುವೆ ನೆಲೆಗೊಂಡಿದ್ದವು. ಇದು ಸೌಪರ್ಣಿಕಾ ನದಿಯ ಉಗಮ ಸ್ಥಾನವಾಗಿದೆ. ನೋಡುವ ನೋಡುವ ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ ನೋಡುವ ನೋಡುವ ಕೊಲ್ಲೂರ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ, ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ, ತಾಯಿಗೆ ನೀಡುವುದೇ ಅಭಿಷೇಕ, ತಾಯಿಗೆ ನೀಡುವುದೇ ಅಭಿಷೇಕ. ಮೂಕಾಂಬಿಕೆ ಸನ್ನಿಧಿಯೇ ಸ್ವರ್ಗಲೋಕ. ನವರಾತ್ರಿಯ ಉತ್ಸವ ಕೊನೆಯ ದಿನದಂದು ಇಲ್ಲಿನ ಸರಸ್ವತಿ ಮಂಟಪದಲ್ಲಿ ಪುಟ್ಟ ಮಕ್ಕಳಿಗೆ ಅವರದೇ ಮಾತೃಭಾಷೆಯ ವರ್ಣಮಾಲೆಯ ಅಕ್ಷರಗಳಲ್ಲಿ ದೀಕ್ಷೆ ಅಥವಾ ಉಪದೇಶವನ್ನು ನೀಡಲಾಗುತ್ತದೆ. ಹಾಗೂ ಮೊದಲ ಬಾರಿ ನೃತ್ಯ ಮಾಡುವವರು ಗೆಜ್ಜೆ ಕಟ್ಟಿ ನೃತ್ಯ ಮಾಡಿಸಲಾಗುತ್ತದೆ. ಇದು ವಿದ್ಯಾರಂಭದ ದ್ಯೂತಕವಾಗಿರುತ್ತದೆ. ಅದೇನೇ ಇದ್ದರೂ ಈ ದೇವಸ್ಥಾನದಲ್ಲಿ ಯಾವುದೇ ಸೂಕ್ತವಾದ ದಿನದಂದು ವಿದ್ಯಾರಂಭದ ಕೈಂಕರ್ಯವನ್ನು ನಡೆಸಬಹುದಾಗಿದೆ. ಪ್ರತಿದಿನ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಇಡಲಾಗುತ್ತದೆ. ನವರಾತ್ರಿಯ ದಿನದಂದು ವಿಶೇಷವಾಗಿ ಚಂಡಿಕಾ ಹೋಮವನ್ನು ಮಾಡಲಾಗುತ್ತದೆ. ಪ್ರತಿದಿನ ಮಧ್ಯಾಹ್ನದ ಅವಧಿ ಮತ್ತು ಸಾಯಂಕಾಲಗಳಲ್ಲಿ ಇಲ್ಲಿನ ಭಕ್ತಾದಿಗಳಿಗೆ ಅನ್ನದಾನವನ್ನು ನೀಡಲಾಗುತ್ತದೆ. ಉಮೆಗೆ ಅರಿಶಿನವ ಹಚ್ಚೋಣ, ಕಲಿತಾಪಹಾರಿಣಿಗೆ ಕುಂಕುಮವ ಹಚ್ಚೋಣ, ಸ್ವರ್ಣ ಗೌರಿ ಮೂಕಾಂಬೆಗೆ ಮಣಿಕನಕ ನೀಡೋಣ, ಸ್ವರ್ಣ ಗೌರಿ ಮೂಕಾಂಬೆಗೆ ಮಣಿಕನಕ ನೀಡೋಣ. ಶಿವ ಕೊಟ್ಟ ಸೌಭಾಗ್ಯ ಶಿವಿಗೆ ನೀಡೋಣ, ಶಿವ ಕೊಟ್ಟ ಸೌಭಾಗ್ಯ ಶಿವಿಗೆ ನೀಡೋಣ. ಶಿವಶಕ್ತಿ ನೆಲೆ ನಿಂತ ಶಿವಲೋಕ ನೋಡೋಣ. ಕೊಲ್ಲೂರಿನಲ್ಲಿ ಹಲವಾರು ವಸತಿ ಸೌಕರ್ಯಗಳು ಲಭ್ಯವಿವೆ. ದೇವಸ್ಥಾನದ ಆಡಳಿತ ಮಂಡಳಿಯು ಸೌಪರ್ಣಿಕಾ ಅತಿಥಿ ಗೃಹವನ್ನು ನಿರ್ವಹಿಸುತ್ತದೆ. ಶ್ರೀ ಲಲಿತಾಂಬಿಕಾ ಅತಿಥಿ ಗೃಹ, ಮಾತಾ ಛತ್ರಂ ಅತಿಥಿ ಗೃಹ, ಗೋಯಂಕಾ ಅತಿಥಿ ಗೃಹ ಇತ್ಯಾದಿಗಳು ಸಹ ಇಲ್ಲಿ ಲಭ್ಯವಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸೌಕರ್ಯಗಳಲ್ಲಿ ಸುಮಾರು 400 ಕೋಣೆಗಳು ಸಂಯೋಜಿಸಲ್ಪಟ್ಟಿವೆ ಎನ್ನಬಹುದು. ಸಾಮಾನ್ಯ ಭಕ್ತರು ಪಾವತಿ ಮಾಡಲು ಶಕ್ಯವಾಗುವಷ್ಟರ ಮಟ್ಟಿಗೆ ಇಲ್ಲಿನ ಕೋಣೆಯ ದರಗಳು ನಿಗದಿಪಡಿಸಲಾಗಿದೆ. ಏಕೈಕ ಸಂದರ್ಶಕರಿಗಾಗಿ ಬಸ್ ನಿಲ್ದಾಣದ ಸಂಕೀರ್ಣದಲ್ಲಿ ಒಂದು ವಿಶ್ರಾಂತಿ ಗೃಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿರುವ ಅತಿಥಿ ಮಂದಿರವು ಮತ್ತೊಂದು ಸೌಕರ್ಯವಾಗಿದ್ದು ಇದನ್ನು ರಾಮಕೃಷ್ಣ ಯೋಗಾಶ್ರಮವು ನಿರ್ವಹಿಸುತ್ತದೆ. ಸಿರಿಯೊಡತಿ ಶ್ರೀಲಕ್ಷ್ಮಿಯೇ ಮೂಕಾಂಬಿಕೆ, ನುಡಿಯೊಡತಿ ಶ್ರೀವಾಣಿಯೇ ಮೂಕಾಂಬಿಕೆ,
ಶಿವನೊಡತಿ ಶ್ರೀ ಗೌರಿಯ ಮೂಕಾಂಬಿಕೆ ಶಿವನೊಡತಿ ಶ್ರೀ ಗೌರಿಯ ಮೂಕಾಂಬಿಕೆ ಸೂತ್ರಧಾರಿಣಿ ತಾಯಿ ಪುಣ್ಯರೂಪಿಣಿ ಜಗದ ಜನರ ಹರಸಲೆಂದೆ ಮಾತೆ ನಿಲ್ತಳು ಮೂಕಾಂಬೆ ನಿಲ್ತಳು ನೋಡು ಬಾ ನೋಡು ಬಾ ನೋಡು ಬಾ ನೋಡು ಬಾ ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ ನೋಡು ಬಾ ನೋಡು ಬಾ ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ ಕರುನಾಡ ಮಡಿಲಲ್ಲಿ ಸಹ್ಯಾದ್ರಿ ಸೆರೆಗಲ್ಲಿ ಕೊಡಚಾದ್ರಿಗಿರಿಯಲ್ಲಿ ಸೌಪರ್ಣಿಕೆ ದಡದಲ್ಲಿ ಶಕ್ತಿಯ ಕ್ಷೇತ್ರವಿದು ಮೆರೆಯುತ್ತಿದೆ ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ ಅಮ್ಮ ಅಂಬುಜಾನನೆ ಸ್ವರ್ಣ ಗೌರಿಯೇ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವರಿಗೂ ಈ ನವರಾತ್ರಿಯ ಉತ್ಸವ ಕೊಲ್ಲೂರಿನಲ್ಲಿ ಅನಾದಿ ಕಾಲದಿಂದಲೂ ಅತ್ಯಂತ ವಿಶೇಷ ರೀತಿಯಲ್ಲಿ ನೆರವೇರ್ತಾ ಇದೆ. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಇಂದಿನಿಂದ ನಮ್ಮ ಉದಯಬಲಿ ಪೂಜೆಯ ಜೊತೆಗೆ 9 ದಿವಸ ಇವತ್ತಿನಿಂದ 21ನೇ ತಾರೀಕಿನಿಂದ 30ನೇ ತಾರೀಕು ದಶಮಿಯವರೆಗೆ ಇಲ್ಲಿ ನವದುರ್ಗೆಯನ್ನು ಪ್ರತಿ ದಿವಸವೂ ನಾವು ಆರಾಧನೆ ಮಾಡುವುದು ಪರಂಪರೆಯಾಗಿದೆ. ನವದುರ್ಗೆಯಾದಂಥ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ನವದುರ್ಗೆಯರ ಆರಾಧನೆ, ಚಂಡಿಕಾ ಯಾಗ ಹಾಗೂ 29ನೇ ತಾರೀಕು ಮಹಾನವಮಿಯಂದು ರಾತ್ರಿ 8:45 ರಥೋತ್ಸವ, ಅದು ಮೇಷಲಗ್ನದಲ್ಲಿ. ವಿಶೇಷ ಏನಂತೇಳಿ ಹೇಳಿದರೆ, ಈ ಸರಿಯ ಮೇಷಲಗ್ನದಲ್ಲಿ ಈ ರಥೋತ್ಸವ ನಡೆಯುವಾಗ ಸಪ್ತಮದಲ್ಲಿ ಭಾಗ್ಯಾಧಿಪತಿಯಾಗಿರುವಂತಹ ಗುರು ಸಪ್ತಮದಲ್ಲಿ ಕೂತು ಲಗ್ನವನ್ನು ಕಾಣ್ತಾ ಇರೋದು. ಇದು ಈ ಲೋಕಕ್ಕೆ ತಾಯಿ ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯರೂಪೇಣ ಆದಂತಹ ಆ ತಾಯಿ ಸರ್ವರಿಗೂ ಒಳ್ಳೆಯದು ಮಾಡುವಂತಹ ಒಂದು ಚಿಹ್ನೆ ಕಾಣ್ತಾ ಇದೆ. ಭಕ್ತಾಭಿಮಾನಿಗಳು ಕರ್ನಾಟಕದಿಂದ, ಕೇರಳದಿಂದ, ತಮಿಳುನಾಡಿನಿಂದ, ದೇಶದ ಎಲ್ಲ ರಾಜ್ಯದಿಂದಲೂ, ಜೊತೆಗೆ ನಮ್ಮ ನೆರೆದೇಶ ಆಗಿರುವಂಥ ಶ್ರೀಲಂಕಾ,
ದೇಶ ವಿದೇಶದಿಂದ ಜಗತ್ತಿನಾದ್ಯಂತ ಈ ತಾಯಿಯನ್ನು ನಂಬಿ ಇರುವ ಭಕ್ತರಿದ್ದಾರೆ, ಅವರೆಲ್ಲರೂ ಬರ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗುವ ಹಾಗೆ ಎಲ್ಲ ರೂಪದ ಏರ್ಪಾಟನ್ನು ನಾವು ಮಾಡಿದ್ದೆವು. ಈ ತಿಂಗಳ 4ನೇ ತಾರೀಕಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆಯವರಿಂದಲೂ ಮತ್ತು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದಲೂ ಎಲ್ಲ ಇಲಾಖೆಯವರನ್ನು ಕರೆದು ನಾವು ಒಂದು ಸಭೆಯನ್ನು ಮಾಡಿದ್ದೆವು. ಆ ಸಭೆಯಲ್ಲಿ ಈ 9 ಮತ್ತು 10 ದಿವಸದ ಪೂರ್ವ ಸಿದ್ಧತೆಗೆ ಎಲ್ಲ ಬೇಕಾದಂತಹ ಕ್ರಮವನ್ನು ನಾವು ಕೈಗೊಂಡಿದ್ದೆವು. ಹಾಗಾಗಿ ಭಕ್ತರಿಗೆ ಇಲ್ಲಿ ಬಂದಾವಾಗ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ವಸತಿ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಕ್ಯೂಯಲ್ಲಿ ನಿಂತಾವಾಗ ಅವರಿಗೆ ನೀರನ್ನು ಸಪ್ಲೈ ಮಾಡುವಂಥದ್ದು, ಇಂಥ ಎಲ್ಲ ಇದಕ್ಕೂ ನಾವು ವಿಶೇಷವಾದಂಥ ತಂಡವನ್ನೇ ರೂಪಿಸಿದ್ದೆವು. ಮತ್ತು ತಾಯಿಯ ಅನುಗ್ರಹದಿಂದ ಇವತ್ತು ಬೆಳಿಗ್ಗೆಯಿಂದ ನಡೀತಾ ಇರುವಂತಹ ಈ ಶರನ್ನವರಾತ್ರಿಯ ಉತ್ಸವ ನಾವು ಕೂಡ ಅತ್ಯಂತ ಉತ್ಸುಕರಾಗಿ ಭಕ್ತರನ್ನು ನಾವು ಆಹ್ವಾನಿಸ್ತಾ ಇದ್ದೆವು. ಎಲ್ಲ ಭಕ್ತರಿಗೂ ಈ ಕೊಲ್ಲೂರು ತಾಯಿಯ ಸಮಿತಿಯ ಅಧ್ಯಕ್ಷನಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಭಕ್ತರು ಕೂಡ ದಯಮಾಡಿ ಸಹಕರಿಸಬೇಕು ಕ್ಯೂವಿನಲ್ಲಿ ನಿಲ್ಲುವಾಗ. ಮತ್ತು ನಾವು ಇಲ್ಲಿ ಉಳಿದವರು ತಾಯಿಗೆ ಅನನ್ಯ ಭಕ್ತಿಯಿಂದ ತಾಯಿ ಈ ಸಂದರ್ಭದಲ್ಲಿ ಏನು ಕೇಳಿದರೂ ಕೊಡ್ತಾಳೆ. ಯಾಕಂದರೆ ಅವಳು ಎಲ್ಲರಿಗೂ ತಾಯಿ. ಹಾಗಾಗಿ ಭಕ್ತರು ಸ್ವಲ್ಪ ಸಹಕರಿಸಬೇಕು. ಕ್ಯೂವಲ್ಲಿ ನಿಲ್ಲೋದು ಸ್ವಲ್ಪ ಜಾಸ್ತಿ ಟೈಮ್ ಎಲ್ಲಾದರೂ ಆದರೆ ಪೂಜೆ ಪುರಸ್ಕಾರದಲ್ಲಿ ಸಹಕರಿಸಬೇಕಂತ ಕೇಳ್ತಾ ಇದ್ದೇನೆ. ಇನ್ನೂ ಕೂಡ ನಾವು ಅವರು ಕ್ಯೂವಲ್ಲಿ ನಿಲ್ಲುವಾಗ ಕೆಲವರು ನಾವು ಬೇರೆ ಬೇರೆ ಎಚ್ಚರಿಕೆಯನ್ನು ಕೂಡ ತಗೊಳ್ತಾ ಇದ್ದೆವು. ಜೊತೆಗೆ ನಾವು 1-2-3 ಟೆಸ್ಟ್ ಕೂಡ ಮಾಡಿದ್ದೆವು. ನಾವು ಪೊಲೀಸ್ ಇಲಾಖೆಗೆ ಹೇಳಿದ್ದೇನೆ, ಯಾರಾದರೂ ಧೂಮಪಾನ ಮಾಡಿ ಬರುವುದು, ಡ್ರಿಂಕ್ಸ್ ಮಾಡಿ ಬರುವುದು ಅಂಥವರಿಗೆ ಎಚ್ಚರಿಕೆ ಮುನ್ನೆಚ್ಚರಿಕೆಯಿಂದ ನಾನು ಅವರಲ್ಲಿ ವಿನಂತಿಸ್ತೇನೆ. ಈ ಸಾರಿ ಅಂಥ ಯಾವುದೇ ವಿಚಾರಕ್ಕೆ ಆಸ್ಪದ ಇಲ್ಲ. ದಯಮಾಡಿ ಆ ಥರ ಮಾಡಬೇಡಿ. ಭಕ್ತರಿಗೆ ಭಕ್ತಿಪೂರ್ವಕವಾಗಿ ತಾಯಿಯ ದರ್ಶನವನ್ನು ಪಡಲಿಕ್ಕೆ ಸಹಕರಿಸಿ. ತಾವು ಕೂಡ ಭಕ್ತರಾಗಿ ಬಂದು ತಾಯಿಯ ಸಿರಿಗಂಧ ಮುಡಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಕುಟುಂಬಕ್ಕೂ ತಮಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸರ್ವರಿಗೂ ತಾಯಿ ಮೂಕಾಂಬಿಕೆ ಅಮ್ಮನವರ ಸಮಿತಿಯ ಅಧ್ಯಕ್ಷನಾದಂಥ ನಾನು ಸಮಿತಿಯ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ, ಇಲ್ಲಿಯ ಭಕ್ತರ ಪರವಾಗಿ, ಅರ್ಚಕರ ಪರವಾಗಿ, ಎಲ್ಲರ ಪರವಾಗಿ ನಾನು ಈ ನವರಾತ್ರಿಯ ಈ ಉತ್ಸವಕ್ಕೆ ಆಚರಿಸುವವರು ಮತ್ತು ಕೆಲವು ಭಕ್ತರಿಗೆ ದೇಶ ವಿದೇಶದಲ್ಲಿ ಇರುವವರು ಎಷ್ಟೋ ಜನಕ್ಕೆ ಬರಲಿಕ್ಕೂ ಆಗೋದಿಲ್ಲ. ಅಂಥವರು ಅಲ್ಲೇ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಥೇಳಿ ಈ ಶರನ್ನವರಾತ್ರಿಯ ಶುಭಾಶಯ ನಮ್ಮ ದೇಶ ವಿದೇಶದ ಎಲ್ಲ ಸರ್ವೇ ಜನಮು ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿಯ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನ ಬೇಡಲಿ ತಾಯಿ ನಿನ್ನ ಬಳಿ ಬಂದು, ಏನ ಬೇಡಲಿ ತಾಯಿ ನಿನ್ನ ಬಳಿ ಬಂದು, ನೀನಾದೆ ಮೂಕಾಂಬೆ ನಿಜಾತ್ಮ ಬಂಧು, ನೀನಾದೆ ಮೂಕಾಂಬೆ ನಿಜಾತ್ಮ ಬಂಧು, ನಿಜಾತ್ಮ ಬಂಧು. ಏನ ಬೇಡಲಿ ತಾಯಿ ನಿನ್ನ ಬಳಿ ಬಂದು, ನೀನಾದೆ ಮೂಕಾಂಬೆ ನಿಜಾತ್ಮ ಬಂಧು, ನಿಜಾತ್ಮ ಬಂಧು. ರಾಗವನು ನಾನೊಲ್ಲಿ, ಭೋಗವನು ನಾನೊಲ್ಲಿ, ಯೋಗವನು ನಾನೊಲ್ಲಿ, ಭಾಗ್ಯವನು
ಒಲ್ಲೆ. ರಾಗವನು ನಾನೊಲ್ಲೆ, ಭೋಗವನು ನಾನೊಲ್ಲೆ, ಯೋಗವನು ನಾನೊಲ್ಲೆ, ಭಾಗ್ಯವನು ಒಲ್ಲೆ. ನಿನ್ನ ಕರುಣೆಯ ಕಡಲು ತುಂಬಿರಲು ಈ ಒಡಲು. ಆ ನಿನ್ನ ಕರುಣೆಯ ಕಡಲು ತುಂಬಿರಲು ಈ ಒಡಲು. ನಿನ್ನ ಕರುಣೆಯ ಕಡಲು ತುಂಬಿರಲು ಈ ಒಡಲು. ಸ್ವರ್ಗಕ್ಕಿಂತಲೂ ಮಿಗಿಲು ತಾಯ ಮಡಿಲು. ಮೂಕಾಂಬೆ ನಿನ್ನ ಮಡಿಲು. ಏನ ಬೇಡಲಿ ತಾಯಿ ನಿನ್ನ ಬಳಿ ಬಂದು. ನೀನಾದೆ ಮೂಕಾಂಬೆ ನಿಜಾತ್ಮ ಬಂಧು. ನಾಡಿನ ಸಮಸ್ತ ಜನತೆಗೂ ಒಲ್ಲೂರು ಶ್ರೀ ಲಲಿತಾಂಬಿಕಾ ಹೋಟೆಲ್ ಮಾಲಕರು ಹಾಗೂ ನೌಕರರೊಂದರಿಂದ ನಾಡಿನ ಸಮಸ್ತ ಜನತೆಗೆ ನವರಾತ್ರೋತ್ಸವದ ಶುಭಾಶಯಗಳು.